ಭಾರೀ ಪ್ರತಿಭಟನೆ ಹಾಗೂ ಹೋರಾಟ ನಡೆದು ಕೊನೆಗೂ ಇಲ್ಲಿನ ಎನ್ಐಟಿಕೆ ಬಳಿಯ ಟೋಲ್ ಗೇಟ್ ಅನ್ನ ಮುಚ್ಚಲಾಯಿತು. ಸುಂಕ ಕೊಡೋ ಕಷ್ಟ ತಪ್ಪಿತು ಎಂದು ವಾಹನ ಸವಾರರು ಖುಷಿಯನ್ನು ಪಟ್ಟರು. ಆದರೆ ಈಗ ಟೋಲ್ ಗೇಟ್ ಪರಿಸರದಲ್ಲಿ ಎದ್ದಿರುವ ಗುಂಡಿಗಳಿಂದಾಗಿ ಹೈರಾಣಾಗಿದ್ದಾರೆ. ಟೋಲ್ ಗೇಟ್ ಎರಡು ಕಡೆಗಳಲ್ಲಿ 10 ಗುಂಡಿಗಳು ನಿರ್ಮಾಣಗೊಂಡಿದ್ದು ಅದರಲ್ಲಿ ರಿಕ್ಷಾ, ಕಾರು, ಬೈಕ್ ಸವಾರರು ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ಇಲ್ಲೇ ಈಗಾಗಲೇ ಇಬ್ಬರು ಯುವಕರು ಗುಂಡಿ ತಿಳಿಯದೆ ಬೈಕ್ ಸ್ಕಿಡ್ ಆದ ಪರಿಣಾಮ ರಸ್ತೆಗೆ ಸೇಲ್ಪಟ್ಟು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 10 ಮಂದಿ ಬೈಕ್ ಸವಾರರು ಕೈಕಾಲು ಮುರಿಸಿಕೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಸಂಬಂಧಪಟ್ಟ ಇಲಾಖೆ, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಗುಂಡಿಗಳ ಸಮಸ್ಯೆ ಒಂದೆಡೆ ಆದರೆ ಇನ್ನೊಂದೆಡೆ ಟೋಲ್ ಗೇಟ್ ಶೆಲ್ಟರ್ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಗಾಳಿ ಮಳೆಗೆ ತಗಡು ಶೀಟ್ಗಳು ಕೆಳಕ್ಕೆ ಬೀಳುವ ಭಯವಿದ್ದು ವಾಹನ ಸವಾರರು ಪ್ರಾಣ ಭಯದಿಂದಲೇ ಸಂಚರಿಸುತ್ತಿದ್ದಾರೆ. ಟೋಲ್ ಗೇಟ್ ತೆಗೆಸಲು ಪ್ರತಿಭಟನೆ ಮಾಡಿದ ಸಂಘಟನೆಗಳು ಆ ಬಳಿಕ ಅಲ್ಲಿನ ಸಮಸ್ಯೆ ಏನು ಎನ್ನುವುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿಲ್ಲ. ಟೋಲ್ ಗೇಟ್ ರದ್ದಾದ ಮೇಲೆ ಉಳಿದ ಶೆಲ್ಟರ್ ಮತ್ತಿತರ ಸರಕುಗಳನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕಿತ್ತು. ಆದರೆ ಹಾಗೆ ಮಾಡದೆ ಅಲ್ಲಿಯೇ ಉಳಿಸಿಕೊಂಡಿದ್ದೇಕೆ ಎನ್ನುವ ಪ್ರಶ್ನೆ ಜನಸಾಮಾನ್ಯರದ್ದಾಗಿದೆ. ಟೋಲ್ ಗುಂಡಿಯಲ್ಲಿ ಮಳೆಯ ನೀರು ನಿಂತ ಪರಿಣಾಮ ಆಳದ ಅರಿವಿಲ್ಲದೆ ಬೈಕ್ ಸವಾರರು ಪತ್ರಕರ್ತರೊಬ್ಬರು ಬಿದ್ದು ಗಾಯ ಮಾಡಿಕೊಂಡ ಘಟನೆಯೂ ನಡೆದಿದೆ. ಅವರು ಬೇರೆ ಯಾರು ಬೀಳುವುದು ಬೇಡ ಎಂದು ನೀರು ನಿಂತಲ್ಲಿ ಅಡ್ಡಲಾಗಿ ಕಲ್ಲನ್ನು ಇಟ್ಟು ವಾಹನ ಸವಾರರನ್ನು ಎಚ್ಚರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ಇಲ್ಲಿ 10 ಅಪಘಾತಗಳು ನಡೆದಿದ್ದು ಇನ್ನಷ್ಟು ಬಲಿಯಾಗುವ ಮುನ್ನ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಮುಕ್ಕ ಟೋಲ್ ಗೇಟ್ ಇಲ್ಲಿನ ರೋಡ್ ಯಾವ ರೀತಿ ಗುಂಡಿ ಬಿದ್ದಿದೆ ನೋಡಿ. ಈ ಟೋಲ್ ಗೇಟ್ ಹೋಗಿ 3-4 ತಿಂಗಳಾಯಿತು. ಸಂಭ್ರಮಾಚರಣೆ ಮಾಡಿದ್ದು ಆಯಿತು. ಈ ಟೋಲ್ ಗೇಟ್ ಇಲ್ಲಿಂದ ತೆರವಾಗಬೇಕಂತ ತುಂಬ ಸಂಘಟನೆಗಳು ಪ್ರಯತ್ನ ಪಟ್ಟು ಟೋಲ್ ಗೇಟ್ ಹೋಯಿತು. ಆಮೇಲೆ ಇಲ್ಲಿನ ರೋಡ್ ಯಾವ ಥರ ಆಗಿದೆ ನೋಡಿ. ಈ ರೋಡ್ಗೆ ಈಗಾಗಲೇ 2 ಯುವಕರು ಬಲಿಯಾಗಿದ್ದಾರೆ. ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು 5-10 ಜನ ಕೈಕಾಲು ಮುರ್ಕೊಂಡಿದ್ದಾರೆ, ಆಸ್ಪತ್ರೆ ಸೇರಿದ್ದಾರೆ. ಆದರೂ ಇಲ್ಲಿನ ರೋಡಿನ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ನೋಡಿ ಯಾವ ರೀತಿ ಇಲ್ಲಿನ ಗುಂಡಿಗಳಿದೆ ನೋಡಿ. ನೋಡಿ ನೋಡಿ ಇದರ ಸಂಪೂರ್ಣ ಕಟ್ಟ ನಿಮಗೆ ತೋರಿಸ್ತೀನಿ ನೋಡಿ. ಭೂತ ಬಂಗ್ಲೆ ಆಗಿದೆ ಇದೀಗ. ಇದನ್ನು ಇನ್ನೂ ಶಿಫ್ಟ್ ಮಾಡ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಟೋಲ್ ಗೇಟ್ ಹೋಗಿ ಎಷ್ಟು ಸಮಯ ಆದರೂ ಇದನ್ನು ಶಿಫ್ಟ್ ಮಾಡಿಲ್ಲ ನೋಡಿ. ಯಾವಾಗ ಮುರ್ಕೊಂಡು ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಸಂಪೂರ್ಣ ಇದಾಗಿದೆ, ಅಂದರೆ ಬೀಳೋ ಸ್ಥಿತಿಲಿ ಇದೆ ಇದು. ಇದನ್ನು ಆದಷ್ಟು ಬೇಗ ಇಲ್ಲಿಂದ ತೆರವು ಮಾಡ್ಕೋಬೇಕು. ಅದಕ್ಕೆ ನಮ್ಮ ಜಿಲ್ಲೆಯ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಕೊಡಬೇಕು. ಇಲ್ಲಿ ಅಪಘಾತ ತುಂಬ ನಡೀತಾ ಇದೆ.